ಬ್ಯಾರಿ ವಾರ್ತೆಗೆ ಮರ್ಹಬಾ, ನಾನು ಅನ್ಸಾರಿ ನೋಳಿ. ಸುದ್ದಿ ಉಲ್ಲರಿಪ್ಪು. ഉള്ളാളത്തെ ജൽസ് മദനി തങ്ങളെ ദർബാറിൽ തുടങ്ങിತ್ತು ഉറുസ്. ಬೆಲ್ಮ ದೈವಸ್ಥಾನದ ತಾಕತ್ತು ತೆರಿಪಾಟಗೂ ಪರ್ತು ಬಂತು ಪಾಟ್ರೆ ಸಿಡಿ. ಬಿಜೆಪಿಯಲ್ಲಿ ಅಲ್ಪಸಂಖ್ಯಾತರಂಗಲೆ ಸೇರ್ಪಾಟ್ರೆ ಕೋಸಿಸ್ ಮೈಕಾಲ್ದು ಸೈಯದ್ ಸಲಾಂ ಓಡಾಟ. ಪೊಲೀಸ್ ಸ್ಟೇಷನ್ ರೇ ಪಡಿಬತ್ತಿತ್ತು ಕಾದರ್ರೆ ಬ್ಯಾನರ್ ಕೇಸ್. 10ನೇ ಕ್ಲಾಸ್ ರೇ ಮಕ್ಕಗೂ ಮಿಂಜೋಗು ಜಮಿಯತುಲ್ ಫಲಾಹ್ ರೇ ಗೆಂದರೆ ಗುಟ್ಟು. ದೇರ್ಲ ಕಟ್ಟಲು ತೊಡಗಿತ್ತು ಅಲ್ ಬೈಕ್ರೆ ದರ್ಬಾರ್ ಸ್ವಾದ್ ತೀನ್ ರಂಗ್ ಕೊಸಿಯೇ ಕೊಸಿ. ಡಿ ಬಾಯ್ಸ್ ರೇ ಚಮ್ಮನತ್ತು ಕೊಸಿಪಟ್ಟರು ಸಮಾಜത്തെ ಸಾಧಕಮ್ಮಾರ್. ಗ್ರಾಮ ಚಾವಡಿಲು ತೊಡಗಿತ್ತು 1 ಗ್ರಾಮ್ ಬಂಗಾರೆ ಪ್ರಿಯಾ ಫ್ಯಾನ್ಸಿ. ಉಳ್ಳಾಲ ಉರುಸ್ ಜೊನ್ನೆಗೆ ಅದು ಸುನ್ನಿ ಮಾರ್ಗ ಮಾತ್ರ ಅಲ್ಲ ಅಂಟು ಎಲ್ಲಾ ದಿನ ಆರು ಮಾರ್ಗರು ಜಲ್ಸೈ ತಿಕ್ಕರು. ಈ ಉರುಸುಗೈತು ಎಲ್ಲರೂ ಕಾತೊಂಡಿಕ್ಕರು. ಅಯ್ಯ ಬೇರೆ ಬೇರೆ ಕಾರಣದಲ್ಲಿ ಈ ಉರುಸ್ ಮುನ್ನಲ್ ಪೋಯಿಂತು ಎಂಡ್ 6 ವರ್ಷത്തെ പിന്നെ ഉറുസ് തുടങ്ങിയത്. ഈ ഉറുസിന്റെ തുടക്കത്തിൽ ആരെല്ലാരും ഈ ഉറുസിന് എതിരെല്ല പുതിയ വിഷയം ഉണ്ടെന്ന് നോക്കി പറ. ಇಡೀ ದೇಶಮೇ ಕಾತೊಂಟಿನ್ನಿ ದಕ್ಷಿಣ ಭಾರತದ ಅಜ್ಮೀರ್ ಚೂರರೆ ಪೇರೆಟ್ಟದಾಯಿ ಕುತುಬುಜ್ಜಮಾನ್ ಹಜರತ್ ಸೈಯದ್ ಮದಿನಿ ತಂಗಳೆ ದರ್ಬಾರ್ಲು ಉರುಸ್ಗು ತೊಡಕ ಕಿಟ್ಟಿರು. ಈ ಅಂಡತೆ ಉರುಸ್ ಕೊರೋನಾ ಕಾರಣತ್ತು 6 ವರ್ಷത്തെ പിന്നെ രണ്ടോട്ടുണ്ടു. ಅದಲ್ಲಂಟು ಉಳ್ಳಾಲ ತಂಗಲ್ ಮೌತಾಯ പിന്നെ ಜಂಡಾಮತೆ ಉರುಸಿದಾಯಿರು. ಅದಲ್ಲಂಟು ಈ ಅಂಟೆ ಉರುಸು ಸುನ್ನಿ ಸಂಘಟನೆ ಸುರೂತ್ತೇನೆ ದಕ್ಕಮಾರಾಯಿ ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾತೆ ತಲೆಮುಪ್ಪ ಆ ಸೈಯದ್ ಜಿಫ್ರಿ ಮುತ್ತುಕೋಯ ತಂಗಲ್ പിന്നെ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಇಂಗಲೆ ಮೂಪತನത്ത് നടക്കുന്നത് ഒരു പുതിയ ബിസയായിരു. ഉറുസിലെ തുടക്കത്തിലെ ബാലാ സജാവു നടന്നത്. ಕೋಜಿಕೋಡು ಖಾಜಿ ಸೈಯದ್ ಮುಹಮ್ಮದ್ ಕೋಯ ಜಮಾಲುಲ್ಲಿಲ್ ತಂಗಲ್ ಉರುಸುಗು ತೊಡಕ ಕೊಟ್ಟಿತ್ತು. ಪ್ರತಿಯೊಂದು ಜಾಗೆಯಲ್ಲಿ ಮಹಾನ್ಮಾರ್ ನೆಲೆನಿಂದೆಡೆ ಆ ಜಾಗೆಯಲ್ಲಿ ಬರ್ಕತ್ತು ಗಿಟ್ಟಿರು. ಇಂಗಲೆ ಆಧಾರಿಕರದು ಎಲ್ಲರೇ ಜವಾಬ್ದಾರಿ ಕೈತಿಕ್ಕರು. ಆಯ್ಗ ನಂಗೆ ಆಧಾರಿಕರಂಗಲೆ ಆಧಾರಿಕಂಡು ಇನ್ನು ನಂಗೆ ನಷ್ಟ ತುಳುಲ್ಲ ಅಂತ ಹೇಳ್ಚೊಂತು. ഇന്നത്തെ ആശങ്ക നിറഞ്ഞ ഈ കാലഘട്ടം എന്നുള്ളത് സ്വതന്ത്രമായ നിലപാടുകൾ ചിന്തിക്കുന്ന ഒരുപാട് ആളുകൾ അതിലേറെ പങ്കുവഹിക്കുന്ന ആധുനിക സാങ്കേതിക വിദ്യകളൊക്കെ തന്നെ ഏറെ സാഹചര്യം ഒരുക്കുന്നുണ്ട് എന്നുള്ളത് കൂടി നാം മനസ്സിലാക്കി. അതൊക്കെ തന്നെ ദീന്റെ സുവിധമായതിന്റെ നമ്മുടെ ആദർശങ്ങളെ ഊട്ടിയുറപ്പിക്കുന്നതിന് ഉപയോഗിക്കാൻ നാം സന്നദ്ധരാവേണ്ടത്. മഹാനാ ഷരീഫുൽ മദനി തങ്ങളുടെ ഹദ്റത്തിൽ വെച്ചുകൊണ്ട് നാം ഒരുമിച്ച് കൂടുമ്പോൾ സമുദായത്തിന്റെ ഇജ്ജത്ത് നിലനിർത്താൻ സമാധാനവും ഐക്യവും നിലനിർത്താൻ ഓരോരുത്തരും സന്നദ്ധരാവണം. ആദർശാശയങ്ങളിലൊക്കെ തന്നെ ഒത്തൊരുമിക്കുന്ന ജീവിക്കുന്ന സമൂഹത്തിന്റെ ഭാവിയും സുരക്ഷിതത്വം മനസ്സിലാക്കിക്കൊണ്ട് ആശയാദർശങ്ങൾ നിലനിർത്തുന്നതിൽ ഒറ്റക്കെട്ടായി നിലനിൽക്കേണ്ട സമയമാകും കൂടിയാണ് എന്ന് മനസ്സിലാക്കണം. നമുക്കറിയാം, നമ്മുടെ നാടുകളിലൊക്കെ തന്നെ സ്വതന്ത്രമായ രീതി ഉപയോഗപ്പെടുത്താൻ പറ്റാത്തൊരു കാലഘട്ടം, വിശ്വാസാചാരങ്ങൾ നിലനിർത്താൻ പറ്റാത്ത സാഹചര്യം. ಶಾಸಕ ಯುಟಿ ಖಾದರ್ ಮುಂದಿತ್ತು ಮಹಾನ್ಮಾರ್ ಕೊಟ್ಟ ಸಂದೇಶത്തിൽ ಆರು ಎಣಗೆರೈಟ್ಲೆ ಸೈಯದ್ ಮದನ್ ತಂಗಲೆ ಸಂದೇಶത്തിൽ ಈ ರಾಯத்தில் ಬರ್ಕತ್ ಬಂದರು. ಉರುಸುಗು ಎಲ್ಲಾ ದಿನರ ಆಲ್ಮಾರು ಕೈ ಸೇರ್ಪಾಟಿರಾರು. ಇದೊರು ಮಾದರಿಯಾಯಿರು. ಈಗಂತೆ ಪಿರ್ಸ ಎಪ್ಪೋನು ಈ ಭಾಗದಲ್ಲಿ ನೆಲಲಿಕ್ಕೊನು ಚೊಂತು ವಸಿಯತ್ತು ಚೊಂತು. ಯಾರಾದ್ರೂ ನಮಗೆ ಉಪಕಾರ ಮಾಡಿದ್ರೆ ಜೀವನ ಪೂರ್ತಿ ಅವ್ರನ್ನ ಮರಿಬಾರದು ಅಂತ ಹೇಳಿ ನಮ್ಮ ಧರ್ಮದಲ್ಲಿ ಮತ್ತು ಎಲ್ಲಾ ಧರ್ಮ ಸಂದೇಶವಾಗಿದೆ. ಯಾರಾದ್ರೂ ನಮಗೆ ಒಂದು ಸಣ್ಣ ಮಟ್ಟದ ಉಪಕಾರ ಮಾಡಿದ್ರು ಕೂಡ ಅಂತ ನಾವು ಜೀವನ ಪೂರಕವಾಗಿ ನಾವು ಮರಿಬಾರದಂತೆ ಅವ್ರನ್ನ ಆಗ ನೆನಪಿಸ್ಕೊಳ್ಬೇಕು. ಬಹುಶಃ ಬಹಳಷ್ಟು ವರ್ಷಗಳ ಹಿಂದೆ ಬಂದು ಕಲೆ ನಿಂತು ದಿವ್ಯವಾದ ಸಂದೇಶ ನೀಡಿ ಎಲ್ಲ ಜೊತೆ ಅತ್ಯಂತ ಪ್ರೀತಿ ವಿಶ್ವಾಸ ಅವತ್ತಿನ ಕಾಲದಲ್ಲಿ ಇದ್ದುಕೊಂಡು ನಮ್ಮ ಧರ್ಮವನ್ನು ಇಷ್ಟು ಬೆಲ್ಲಿಕ್ಕೆ ವಿಶೇಷವಾದ ಶಕ್ತಿ ಕೊಟ್ಟಂತ ಮತ್ತು ಸಂದೇಶ ಕೊಟ್ಟಂತ ಸೈಯದ್ ಔಲಿಯಾರವರ ಆ ಒಂದು ವಿಶೇಷವಾದ ಆ ಒಂದು ಕಾರ್ಯಕ್ರಮ, ಅನುಸ್ಮರಣೆ ಕಾರ್ಯಕ್ರಮ ಮತ್ತು ಉರುಸ್ ಸಮಾರಂಭ ಇವತ್ತಿನ ಯುವ ಪೀಳಿಗೆಗೆ ಮತ್ತು ನಮ್ಗೆಲ್ಲರಿಗೂ ಕೂಡ ಅಗತ್ಯವಾಗಿ ಹೇಳಲಿಕ್ಕೆ ನಾನು ಬಯಸುವಂತ ಮಹಾಪುರುಷರ ಒಂದು ಅನುಸ್ಮರಣೆ ಅದು ನಮ್ಮ ವ್ಯಕ್ತಿತ್ವವನ್ನು ಮತ್ತು ಯುವ ಜನಾಂಗ ಬೆಳೆಸಿಕೊಳ್ಳುವಂತ ಅವಕಾಶ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉಳ್ಳಾಲ ದರ್ಗತೆ ತಲೆಮುಪ್ಪ ಅಬ್ದುಲ್ ರಶೀದ್ ಹಾಜಿ ಸುರೂತೆ ಪಲ್ಕ ಮುಂಡಿತ್ತು ಬಿರುಂದರ್ಗ್ ಮರ್ಹಬ ಚೊಂತು. ಅದ್ರ ಪಿನ್ನೆ ಮುಂಡಿ ಅಯಲ್ ಕಲಿഞ്ഞೆ ಕೊರೋನಾത്തിൽ ಕಾರಣത്തിൽ ಉರುಸ್ ನಡೆದಿಲ್ಲ ಅಂತ ಆಯ್ಗಿಪ್ಪ ಕೊರೋನಾ ದೂರ ಆಯದಿಲ್ ಜಿಲ್ಲಾಧಿಕಾರಿ ಉರುಸ್ ನಡಪಾಟೋಗು
ನಂಗೆ ಅವಕಾಶ ತಂದಿರು ಜಂತು ಐಲಿಗೆ ನನ್ನಿ ಜಂತು ಈ ಉರುಸುಗು ಎಲ್ಲಾರೆ ಸಹಕಾರವೇನುಂಟು ಐಲು ವಸಿಯತು ಜಂತು. ಅವರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾಗಿದೆ. ಹಾಗಾಗಿ ನಾನು ತಮ್ಮಲ್ಲಿ ವಿನಮ್ರ ವಿನಂತಿ, ಇವತ್ತಿನಿಂದ ನಾವೆಲ್ಲರೂ ಉಲ್ಲಾಳದ ಮುಸಲ್ಮಾನರು ಸುನ್ನತ್ ಜಮಾತಿನ ಅಡಿಸ್ಥಾನದಲ್ಲಿ ಐಕ್ಯದಿಂದ ಜೀವಿಸುವಂತ ಒಂದು ಮಾದರಿ ಉಲ್ಲಾಳ ಮಾಡಿಕೊಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರೂ ಕೈ ಜೋಡಿಸಬೇಕು, ಎಲ್ಲರೂ ಇದಕ್ಕೆ ದುವಾ ಮಾಡಬೇಕು. ಒಂದು ವಿಚಾರ ಹೇಳ್ತೇನೆ, ಒಂದು ದಿವಸದ ಅಡಿಗೆ ಹಾಳಾದ್ರೆ ಆ ದಿವಸ ಹಸಿವಿನಲ್ಲಿ ಬೀಳಬಹುದು. ಇಡೀ ಒಂದು ಕೃಷಿ ನಾಶವಾದರೆ ಇಡೀ ವರ್ಷದ ನಾವು ಉಪವಾಸ ಬೀಳಬೇಕಾಗ್ತದೆ. ಆದರೆ ಐಕ್ಯತೆ ಒಂದು ದಿವಸ ನಮ್ಮನ್ನು ಕೆಟ್ಟು ಹೋದರೆ ನಾವು ಶಾಂತಿಯಿಂದ ಸಹನೆಯಿಂದ ಬಾಳ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಶಾಂತಿ ಮತ್ತು ಪ್ರೀತಿಯಿಂದ ಬದುಕುವ ಉರುಸಿನ ತೊಡಕತೆ ಮುನ್ನಲು ಅಸರ್ ನಿಸ್ಕಾರ್ತೆ ಬಿನ್ನೆ ಖಾಜಿ ಸೈಯದ್ ಫಜಲ್ ಕೋಯ ಮತಂಗಲ್ ಕೂರತ್ ಏಲೆ ಮೂಪತನത്തിൽ ಜಿಕ್ರ್ ಮಜ್ಲಿತ್ ನಡ್ನತು. ಸೈಯದ್ ಇಂಬಿಚ್ಚಿಕೋಯ ತಂಗಲ್, ಕೊಡಗುರೆ ಖಾಜಿ ಶೈಖುನಾ ಅಹಮದ್ ಮುಸ್ಲಿಯರ್ ಕೊಯ್ಯೂರು, ಪಲ್ಲಿರೆ ಖತೀಬು ಅನ್ವರ್ ಅಲಿ ದಾರಿಮಿ, ಸೈಯದ್ ಅಹಮದ್ ಪೂಕೋಯ ತಂಗಲ್ ಪುತ್ತೂರು, ದರ್ಗಾತೆ ಜಂಡಾಮತೆ ತಲೆಮೂಪ ಮೋನು ಇಸ್ಮಾಯಿಲ್, ಬಾವ ಮುಹಮ್ಮದ್, ಸುರೂತೆ ಕಾರ್ಯದರ್ಶಿ ಮುಹಮ್ಮದ್ ತ್ವಾಹ, ಜಂಡಾಮತೆ ಕಾರ್ಯದರ್ಶಿ ನೌಷದ್ ಅಲಿ ಪಿನ್ನೆ ಆಜಾದ್ ಇಸ್ಮಾಯಿಲ್, ಸದಸ್ಯ ಅಬ್ಬಾಸ್ ಕೆನರಾ, ಚಾರಿಟೇಬಲ್ ಟ್ರಸ್ಟ್ ರೇ ಜನ್ನಾಮತೆ ಉಪಾಧ್ಯಕ್ಷ ಮುಸ್ತಫಾ ಅಬ್ದುಲ್ಲಾ, ಅರಬಿಕ್ ಟ್ರಸ್ಟ್ ರೇ ಜನ್ನಾಮತೆ ಕಾರ್ಯದರ್ಶಿ ಆಸಿಫ್ ಅಬ್ದುಲ್ಲಾ, ಮಾಧ್ಯಮ ಉಸ್ತುವಾರಿ ಫಾರೂಕ್ ಕುಳ್ಳಾಲ್ ಹಿಂಗೆನ್ನಾರು. ಸೈಯದ್ ಮದನಿ ಅರಬಿಕ್ ಕಾಲೇಜಿನ ಪ್ರಿನ್ಸಿಪಾಲ್ ಶೈಖುನಾ KM ಉಸ್ಮಾನುಲ್ ಫೈಜಿ ತೋಡಾರ್ ವಸಿಯತ್ರೆ ಫಲಕ ಮುಂಡಿತ್ತು. ಸಲಾಂ ಮದನಿ ಅಲಕ್ಕೆ ಲೇಸ್ ನಡಪಾಟಿತ್ತು. ಕೊಣಾಜೆ ಗ್ರಾಮത്തെ ಬೆಲ್ಮತ್ತಲು ಚೆಮ್ಮೆ ದೈವಸ್ಥಾನ ಪಿನ್ನ ದೇವಸ್ಥಾನ ಉಂಡು ಉಡೆ ಅಪ್ಪಪ್ಪ ಲೇಸ್ ನಡ್ನೊಂಡಿಕ್ಕರು. ಇದೇ നേരത്തുക്ക് ಬೆಲ್ಮತ್ತುಲಿലെ കല്ലുരുട്ടി പിന്നെ കൽക്കുട ദൈവസ്ഥാനത്തില് വർഷത്തെ ജൽസ് പിന്നെ ಬೆಲ್ಮತ್ತೆ ಉಮ್ಮ ಬೆಲ್ಮತ್ತೆ ಬೆಲ್ಚ ಚೊಲ್ರಿ ಪಾಟ್ರೆ ಸೀಡಿರೆ ಪರ್ತುಕೊನಂಡೆ ಲೇಸ್ ನಡ್ನತ್ತು. ಬೆಲ್ಮತ್ತೆ ದೈವ ದೇವಸ್ಥಾನത്തില് നടக்கிறതായി ഏതോരു ലേസും പൈസത്തെ മതകാട്ട നിലയിൽ ആവാണ്ട് ദീനിരെ കിദ്മത്ക്ക് ബെന്മായിട്ട് ഇക്കರು ಹಿಂಗಂತೆ ಲೇಸ್ ನಡ್ನೊಂಟಿಂದೆಂಗೆ ಆಲ್ಮಾರೆ ನಡುಲು ಸಮ್ಮನ್ನ ಬೆಲೆಯಿರುಂಡು ಕೋಣಾಜೆ ಬೆಲ್ಮ ಶ್ರೀ ಉಲ್ಲಾಲ್ತಿ ದೇವಸ್ಥಾನತೆ ತಲೆಮಪ್ಪ ಪ್ರಸಾದ್ ರೈ ಕಲ್ಲಿಮರ್ ತೆಲಿಪಾಟಿತ್ತು. ಕೋಣಾಜೆ ಗ್ರಾಮತೆ ಬೆಲ್ಮತ್ತುಮ್ಮ ಕಲ್ಲುರ್ಟಿ ಕಲ್ಕುಡ ದೇವಸ್ಥಾನತೆ ವರ್ಷത്തെ ಜಲ್ಸುಕೊಂಡು ಯಕ್ಷಗಾನ ಮಾದರಿ ಬೆಲ್ಮತ್ತೆ ಉಮ್ಮ ಪಿನ್ನೆ ಬೆಲ್ಮತ್ತೆ ಬೆಲ್ಚ ಚೊಲ್ಲುರೆ ಪಾಟ್ರೆ ಸೀಡಿ ಪರ್ತುಕೊಂಡಂಟು ಅಯಲು ಮುಂಡಿತ್ತು. ಎಂಕಿಲ್ಲ ಕುಟುಂಬ ಅಂತ ಬಂದರೆ ಭಾರಿ ಸಂತೋಷ ದಯಪಂಡ ಒವ್ವೇ ಒಂದು ಕಾರ್ಯಕ್ರಮ ಎಂಕಲು ಊರು ಮಲ್ಕೊಂಡಲ್ಲ ದೈವ ದೇವರನ್ನ ಆವಡು ಸಾಮಾಜಿಕ ಆವಡು ಶೈಕ್ಷಣಿಕ ಆವಡು ಮೊಕ್ಕಲಿನ ಬುಡ್ದು ಎಂಕ್ಲಿಗೆ ಮಲ್ಪರೆ ಸಾಧ್ಯನೇ ದಯಪಂಡ ಆ ನಮ್ಮನೆದು ಒಂದು ಸಾಕಾರ ದುಂಗುಡ್ದಿಂಚಲ ಎಂಕ್ಲಿಗೆ ಕೊರೊಂದಿದ್ದೀರಿ. ಇತ್ತೆ ಹರಿಶೇರ ಪಂಡೇರು ಸುಮಾರು ಬ್ರಹ್ಮ ಕಲಶಲಾಂಡು ದೇವಸ್ಥಾನಗಳು ಬತ್ತಂಡು ದೈವಸ್ಥಾನಗಳು ಬತ್ತಂಡು ಇಂದು ಏತ್ ಹೆಚ್ಚ ಒಂದು ಕೋಡು ಆತ ನಮ್ಮ ಸಂಬಂಧಗಳು ನನಲಾದ ಗಟ್ಟಿ ಆಪು. ಬೆಲೆ ಬೀರ್ನ ರೈತಿನ್ನೆ
ಪಿರಾಕ್ರೆ ಬೆಲೆ ಮಾಸ್ಟರ್ ರವೀಂದ್ರ ರೈ ಕಲ್ಲಿಮಾರು ಮುಂಡಿತು ನಂಗಲೆ ಹಯಾತ್ ಕಾಲത്ത് ಆಲ್ಮಾರು ಸಮಾಜಕ್ಕೆ ಬೆನ್ಮಾಯ್ತು ಕಿದ್ಮತ್ ಎತ್ತೆಂಗ್ ನಂಗಲೆ ದುನಿಯಾವುಲು ಇನ್ಸಾನ್ ಆಯ್ತು ಪರನಿದಕ್ಕೆ ಸಾರ್ಥಕ ಅವರು ಜೀವನತ್ತೆ ಕೊಸಿಲು ನಂಗവും ಕೊಸಿ ಪಡೋನು ಎನಿವರ್ತവും ಕೊಸಿ ಪಡೋನು ಜಾತಿ ದೀನ್ ಅಡ್ಡ ಇಲ್ಲತೆ ಪಾಟಲು ಅಂಗಂತೆ ಕೊಸಿ ಕಾಣೋಕೆ ಸಾಧ್ಯ ಉಂಟು ಉಂಟಂತು ಇತರರಿಗೆ ಸಂತೋಷ ಕೊಡುವುದು ನೋಡಿ. ಇಲ್ಲಿ ನಾವು ಸಂತೋಷ ಪಡ್ತಾ ಇದ್ದೇವೆ, ನೀವು ಕೂಡ ಸಂತೋಷ ಪಡ್ತಾ ಇದ್ದೀರಿ. ಇದು ದುಃಖ ಪಡುವಂತ ಕಾರ್ಯಕ್ರಮ ಅಲ್ಲ, ಇದು ಸಂತೋಷ ತಾನು ಸಂತೋಷ ಪಡುವುದು, ಇತರರಿಗೆ ಸಂತೋಷ ಕೊಡುವಂತ ಧರ್ಮ ಕಾರ್ಯ ಇದು. ಅಂತ ಒಂದು ಒಳ್ಳೆಯ ಕಾರ್ಯ, ಅದಕ್ಕೆ ಸಂಗೀತಕ್ಕೆ ಅಂತ ವಿಶೇಷವಾದಂತ ಒಂದು ಇದಿದೆ. ಆದ ಕಾರಣ ಅಂತಹ ಒಂದು ಕೆಲಸವೂ ಕೂಡ ಆಗ್ತದೆ. ಸಂಗೀತ ಅಂತಂದ್ರೆ ಅದಕ್ಕೆ ಜಾತಿ ಭೇದ ಇಲ್ಲ, ವರ್ಗ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ಅಧಿಕಾರದ ಅಂತಸ್ತಿನ ಗೋಡೆ ಅದಕ್ಕಿಲ್ಲ. ಎಲ್ಲರೂ ಕೂಡ ಅದನ್ನು ಹಾಡಬಹುದು, ಅದನ್ನು ಸಂತೋಷ ಪಡಬಹುದು. ಅಂತಹ ಒಂದು ಒಳ್ಳೆಯ ಒಂದು ವಿಚಾರ ಅದು. ಸೋಮೇಶ್ವರ ಮಹಾಶಕ್ತಿ ಕೇಂದ್ರತೆ ತಲೆಮೂಪ ರವಿಶಂಕರ್ ಸೋಮೇಶ್ವರ, ಕೋಣಾಜ ಗ್ರಾಮ ಪಂಚಾಯತ್ ಸದಸ್ಯಾಯಿ ವೇದಾವತಿ ಗಟ್ಟಿ, ಪಿಟಿ ಮಾಸ್ಟರ್ ಮೋಹನ್ ಶಿರ್ಲಾಲ್, ದೀನಿ ನೇದಾವು ದಯಾನಂದ ಶೆಟ್ಟಿಗರ್ ಮುಚಿಲಕೋಡಿ, ಗಟ್ಟಿ ಸಮಾಜ ಮಾಗನೆರೆ ನಾಯ್ಗ ಹರಿಶ್ಚಂದ್ರ ಗಟ್ಟಿ, ಮೇಲ್ಡರ್ ನಾರಾಯಣ ಗಟ್ಟಿ ಬೆರೆಂಬಿರ್ದ ರೈತ ಮೇಲ್ತೆನಲಿದ್ದಾರೆ. ಟ್ರಸ್ಟ್ ರೇ ತಲೆಮೂಪ ಡಾಕ್ಟರ್ ಹರಿಕಿರಣ್ ಗಟ್ಟಿ ಕೂಟತಜೆ ಬಿರ್ದರ್ಗ್ ಮರ್ಹಬಾ ಹಾಕಿತು. ಟೀಚರ್ ಸ್ಮಿತಾ ನನ್ನಿಚಂತು ಹರೀಶ್ ಕೋಣಾಜೆ ಲೇಸ್ ನಡಪಾಟಿತು. ಈ ಲೇಸಲು ಪಾಟ್ ಎಲ್ತುಕಾರು ವಾಸುದೇವ ಗಟ್ಟಿ ಕೋಣಾಜೆ, ಪಾಟ್ ಪಾಡಿಯಂಗ ಚಂದ್ರಶೇಖರ್ ಪುತ್ತೂರು, ಮಮತಾ ತುಕಾರಾಮ್ ಒಮಂಜೂರ್ ಪಿನ್ನೆ ರಶ್ಮಿ ಗ್ರಾಮ ಚೌಡಿ ಇಂಕ್ ಆಧಾರತೆ ಚಮ್ಮನ ನಡೆನಿತ್ತು. ಇಪ್ಪತ್ತಿಗೆ ಬಿಜೆಪಿ ಪಕ್ಷத்துக்கு ಚಮ್ಮೆ ಆಲ್ಮಾರು ಬೇರೆ ಬೇರೆ ಪಕ್ಷತಂಗ ಸೇರಿ ಅಂಟುಲ್ಲಾರು. ಅದೇ ನೇರத்துக்கு ಚಮ್ಮೆ ಆಲ್ಮಾರು ಬಿಜೆಪಿ ಪರ್ತು ಅಂಟುಲ್ಲಾರು. ಇಂಗನಿಕ್ಕ ಮೊತ್ತಗೂ ಬಿಜೆಪಿಯಲ್ಲಿ ಅಲ್ಪಸಂಖ್ಯಾತ ಆಲ್ಮರೆ ಸೇರ್ಪಾಡನ್ನು ಚೊಲ್ಲೆ ನೆಲೆಲು ಅಲ್ಪಸಂಖ್ಯಾತ ಘಟಕತೆ ರಾಜ್ಯತೆ ತಲೆಮುಪ್ಪಾಯಿ ಸೈಯದ್ ಸಲಾಂ ಮೈಕಾಲ್ತಗೂ ಬಂದಂತು ಅಯಲು ಉಲ್ಲಾಲ್ತಲುಲ್ಲೆ ದರ್ಗತ್ಗೂ ಬಂತು. ಬಿಜೆಪಿ ಪಕ್ಷತೆ ಅಲ್ಪಸಂಖ್ಯಾತ ಸಮುದಾಯತೆ ಆಲ್ಮಾರಿ ಸೇರ್ಪಾಟಿತ್ತು. ಪಕ್ಷ ಬೆಲೆಪಾಟ್ರೆ ಕಿನಾವುಲು ಪೊದನಾಸರನ್ನು ಮೈಕಾಲ್ತಗೂ ಬನ್ನೆ ಅಲ್ಪಸಂಖ್ಯಾತ ಘಟಕತೆ ರಾಜ್ಯತೆ ತಲೆಮುಪ್ಪ ಸೈಯದ್ ಸಲಾಂ ಕಾಪಿಗಾಡ್ಲಲ್ಲಿ ಬಿಜೆಪಿ ಕಚೇರಿ ಪಿನ್ನದ ಉಳ್ಳಾಲ ದರ್ಗತ್ಗೂ ಬಂದು ದರ್ಗತೆ ತರಫ್ಲು ತಲೆಮುಪ್ಪ ಅಬ್ದುಲ್ ರಶೀದ್ ಹಜಾರ್ ಆಧರಿಸಿ ಚಮ್ಮನಾಕಿತ್ತು. ಅದಲ್ಲಂಟ ಅಯಲೊಟ್ಟಿಗೆ ಬಂತಿನ್ನೆ ಅಲೆಮಾರಿ ಪಿನ್ನೆ ಅರೆ ಅಲೆಮಾರಿ ನಿಗಮತ್ತೆ ತಲೆಮುಪ್ಪ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇಂಕುಂ ದರ್ಗತೆ ತರಫ್ಲು ಚಮ್ಮನ ನಡ್ನು. ಸೈಯದ್ ಸಲಾಂ ಪಿನ್ನೆ ಉಳ್ಳಾಲ ಮಂಡಲ ಬಿಜೆಪಿ ತರಫ್ಲು ಸುರೂತ್ಯ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ ಪಿನ್ನೆ ಖಜಾಂಜಿ ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು ರಶೀದ್ ಹಾಜಾರ್ಗೆ ಚಮ್ಮನ ಹಾಕಿತ್ತು. ಉರುಸ್ ಚಂದತ್ತು ನಾಡ್ಕಾಟು ಚೊನ್ನಾರು. ಇದೇ ನೇರத்துக்கு ಸೈಯದ್ ಸಲಾಂ ಮುಂಡಿತ್ತು ಬಿಜೆಪಿ ಪಕ್ಷತೆ ವಿಷಯത്തിൽ ಅಲ್ಪಸಂಖ್ಯಾತ ಸಮುದಾಯಕ್ಕೆ ವಿಶ್ವಾಸ ಬರ್ಪಾಟ್ರೆ ನೆಲೆಯಲ್ಲಿ ಕೋಸಿಸಾಕ್ಯಂಡುಲ್ಲ ಅಂಚಂತು. ಬಂದಾಗ ಇಲ್ಲಿ ಬರಬೇಕು, ಇವರು ನಾನು ಇಲ್ಲಿ ದರ್ಶನ ಮಾಡಿಕೊಂಡು ಜಿಯಾರತ್ ಮಾಡಿಕೊಂಡು ಅವ್ರಿಗೂ ಒಂದು ಸಲಾಂ ಸಲ್ಲಿಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಆ ಒಂದು ಉದ್ದೇಶದಿಂದ ಇವತ್ತು ನಾವೆಲ್ಲ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಸೇರಿ ಇಲ್ಲಿ ಬಂದಿದ್ದೇವೆ. ನನಗೆ ಸೈಯದ್ ಮದನಿ ಅವರ ಒಂದು ದುವಾದಿಂದ ಅವರೊಂದು ಆರೈಕೆಯಿಂದ ಅಲ್ಲ ಏನು ನೀವೆಲ್ಲ ಇಟ್ಟಿದ್ದೀರಿ ಇವತ್ತು ಮೋರ್ಚಾ ಮತ್ತು ಇಡೀ ರಾಜ್ಯದ ಒಂದು ಎಲ್ಲ ಅಲ್ಪಸಂಖ್ಯಾತರು ಸಹ ಅಟ್ಲೀಸ್ಟ್ ಸ್ವಲ್ಪ ಏನೋ ಇವನೇನಾದ್ರು ಮಾಡ್ಬೋದಾ ಕಮ್ಯುನಿಟಿಗೆ, ನಮ್ಮ ಮೋರ್ಚಾಗೆ, ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತು ಅಲ್ಪಸಂಖ್ಯಾತರು ಇರೋ ಒಡಕನ್ನು ಏನದು ದೊಡ್ಡ ಗ್ಯಾಪ್ ಇದೆಯೋ ಅದನ್ನು ತುಂಬಿಸಿ ಎಲ್ಲರನ್ನೂ ಪಾತ್ರತ್ವದಿಂದ ಹೊಂದ್ಕೊಂಡು ಹೋಗ್ಬೋದಾ ಅನ್ನೋ ಒಂದು ನಂಬಿಕೆಯಲ್ಲಿ ಎಲ್ಲರಿದ್ದಾರೆ. ಅದನ್ನು ಅಲ್ಲ ನನ್ನ ಕೈಯಲ್ಲಿ ಮಾಡಿಸ್ಲಿ ಅಂತ ನಾನು ಬೇಳ್ಕೊಳ್ತಾ ಇದ್ದೇನೆ. ಇದೇ ನೇರத்து ಅಯಲು ದರ್ಗಾತ್ಗೆ 50,000 ಮೊದಲೇ ಚಕ್ಕ ಕೊಟ್ಟಿತ್ತು. ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮುಂಡಿತ್ತು. ಉಳ್ಳಾಲ ಉರುಸ್ಗು ನಂಗೆ ಎಲ್ಲರೂ ಕೈ ಸೇರ್ಪಾಟ್ರ ಮುನ್ನಲ್ತೆ ನಾಲ್ನು ಉಳ್ಳಾಲ್ತೆ ಆಲ್ಮಾರು ಪಿರ್ಸತ್ತು ಜೀವನ ನಡಪಾಟು ಅಂಚಂತು. ದರ್ಗಾದ ಅಧ್ಯಕ್ಷರಾಗಿ ಈ ಉಳ್ಳಾಲದ ಈ ಭಾಗದಲ್ಲಿ ಒಂದು ರೀತಿಯಾದ ಸೌಹಾರ್ದಯುತವಾದ ಸಮಾಜ ನಿರ್ಮಾಣ ಆಗಬೇಕು, ಆ ಮೂಲಕ ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಗಬೇಕು ಎಂಬ ಕನಸನ್ನು ಹೊತ್ತುಕೊಂಡು ಈ ಮಸೀದಿಯನ್ನು ಭಾಳ ಒಳ್ಳೆಯ ದರ್ಗಾವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿರುವಂಥ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂಥ ರಶೀದ್ ಹಾಜರ್ ಅವರಿಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅವರ ಅಧಿಕಾರಾವಧಿಯಲ್ಲಿ ಈ ಒಂದು ನಮ್ಮ ಉಳ್ಳಾಲ ದರ್ಗಾ ಇನ್ನಷ್ಟು ಅಭಿವೃದ್ಧಿ ಆಗುವಲ್ಲಿ ಇಡೀ ಭಕ್ತ ಜನರಿಗೆ ಅಲ್ಲಾಹನ ಅನುಗ್ರಹ ಸಿಗಲಿಕ್ಕೆ ಅವರಿಂದ ಅವರ ನೇತೃತ್ವದಲ್ಲಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೆ. ಮುನ್ನಲ್ ನಡ್ಡೆ ಉರುಸುಗು ರಾಜ್ಯ ಸರ್ಕಾರತೆ ಮೊದಲು ಬಂದುಂಟಿಂತು. ಯಡಿಯೂರಪ್ಪ ಮುಖ್ಯಮಂತ್ರಿ ಆಯಪ್ಪ ಮೊದಲು ಬಂದಂತು. ಆಯಂಗೆ ಈ ಆಂಡು ಇತ್ತರ್ತಲು ನಯಾ ಪೈಸೆ ಮೊದಲು ಬಂತಿಲ್ಲ ಅಂಟು ರಶೀದ್ ಹಾಜಾರ್ ಬೇಜಾರು ಕಾಟಿತು. ಹಾಗಾಗಿ ಸೃಷ್ಟಿಕರ್ತರ ಮೇಲೆ ನಂಬಿಕೆ ಇಟ್ಟುಕೊಂಡು ನಾವೆಲ್ಲ ಒಂದಾಗಿ ಜೀವಿಸಲಿಕ್ಕೆ ನೀವು ಸಹಕಾರ ಮಾಡಬೇಕು ಅಂತ ಕೇಳಿಕೊಂಡು ನಾವು ಯಾವತ್ತೂ ಯಾರಿಗೆ ಬಂದಾಗ ನಮಗೆ ನೀವು ಹಣ ಕೊಡಿ, ನಮಗೆ ಸಹಾಯ ಮಾಡಿ ಅಂತ ಕೇಳುವುದಿಲ್ಲ. ಆದರೆ ಸಲಾಂ ಸಾಹೇಬರು ನಾವು ಕೇಳದೇನೆ ಒಂದು 50,000 ರೂಪಾಯಿಯ ಒಂದು ಚೆಕ್ಕನ್ನು ನಮ್ಮ ದರ್ಗಾಕ್ಕೆ ನೀಡಿದ್ದಾರೆ. ಈಗ ನಾನು ಕೋವಿಡ್ನ ಕಾರಣದಿಂದಾಗಿ ನಮ್ಮ ಉರುಸು ಹಿಂದೆ ಮುಂದೆ ಆದ ಕಾರಣದಿಂದಾಗಿ ನಾವು ಭಾಳ ತತ್ತರಿಸಿದ್ದೇವೆ. ನಾವೊಂದು 35,000 kg ಅನ್ನದಾನವನ್ನು ಮಾಡ್ತೇವೆ. ಅದಕ್ಕೆ ಅಕ್ಕಿ ಬೇಕು,
1,500 ಆಡು ಮೇಕೆ ಬೇಕು. ಇದೆಲ್ಲ ಬಹಳಷ್ಟು ಖರ್ಚು. 43 ಲಕ್ಷ ಪೇಂಟಿಂಗ್ ಕೆಲಸ ಮಾಡಿದೆ ಬೆಂಗಳೂರಿನ ಕುಮಾರ್ ಅಂತ ಹೇಳುವ ಆರ್ಟಿಸ್ಟ್. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಜಂಡಾಮತೆ ತಲೆಮುಪ್ಪ ಮುಸ್ತಫಾ ಅಬ್ದುಲ್ಲಾ, ದರ್ಗಾ ಸಮಿತಿ ಜಂಡಾಮತೆ ಕಾರ್ಯದರ್ಶಿ ನೌಷದ್ ಅಲಿ, ಉರುಸ್ ಕಮಿಟಿ ಉಸ್ತುವಾರಿ ಫಾರೂಕ್ ಉಳ್ಳಾಲ್, ದರ್ಗಾ ಕಮಿಟಿ ಸದಸ್ಯ ಆಲಿಮೋನು, ರಾಜ್ಯ ಅಲ್ಪಸಂಖ್ಯಾತ ನಿಗಮತೆ ಸದಸ್ಯ ಸಿರಾಜ್ ಮುಡಿಪು, ಬಿಜೆಪಿ ಅಲ್ಪಸಂಖ್ಯಾತ ನೇದಕಮಾರೈ ಅಜೀಜ್ ಬೈಕಂಪಾಡಿ, ಅಶ್ರಫ್ ಹರೇಕಳ, ಫಜಲ್ ಅಸೇಗೋಲಿಂಗ ಇನ್ನರ್. ಮೈಕಾಲ ಕ್ಷೇತ್ರತೆ ಶಾಸಕ ಯುಟಿ ಖಾದರಿಪ್ಪ ಕಾಂಗ್ರೆಸ್ ಶಾಸಕರಂಗೆ ಜಂಡಾಮತೆ ತಲೆಮುಪ್ಪಾಯಿರು ಆದ್ರೆ ಕೊಸಿಲು ಉಳ್ಳಾಲ್ತೆ ಆಲ್ಮರು ಬೇರೆ ಬೇರೆ ಜಾಗೆಲು ಬ್ಯಾನರ್ ಇಟ್ಟುన్నారు. ಆಂಗಿ ಬ್ಯಾನರ್ ಯಾರ ಪರಿಚಿರರು അങ്ങനെ ഇതില് അതിലെ ദൂരു ഉള്ളാല സ്റ്റേഷൻ പിന്നെ ACP ಆಫೀಸ್ಗೆ ತೀರು. ಮೈಕಾಲ ಕ್ಷೇತ್ರತೆ ಶಾಸಕ ಯುಟಿ ಖಾದರಿಪ್ಪ ಕಾಂಗ್ರೆಸ್ ಶಾಸಕ ಮರೆ ಜಂಡಾಮತೆ ತಲೆಮುಪ್ಪಾಯಿರು. ಆ ಕೊಸಿಲು ಉಳ್ಳಾಲ್ತೆ ಆಲ್ಮರ್ ತೊಕ್ಕೋಟು ಸೋಮೇಶ್ವರ ಕೋಟೆಕಾರ್ ಪಿನ್ನೆ ಉಳ್ಳಾಲ್ತೆ ಬೇರೆ ಬೇರೆ ಜಾಗೆಯಲ್ಲಿ ಕಾದರೆ ಫೋಟೋತೆ ಬ್ಯಾನರ್ ಇಟ್ಟುన్నారు. ಆಯಂಗಾದ್ರೆ ಅಯ್ಯಾಲ್ ಪಿನ್ನೆ ಕಾಂಗ್ರೆಸ್ ಗಾವತೆ ಆಲ್ಮರ್ ಪರಿಚಿರಾರು ಈಗಂತೆ ಸೊರ ಹಾಕಿ ಹಂಗಲ್ಲಿ ಆಯತ್ತರೆ ಬೇಗ ಪಿಡಿಚಿತ್ತು ಶಿಕ್ಷೆ ಕೊಡ್ಕೊಂಡು ಚೊಲ್ಲೂರು ನೆಲೆಯಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತರಫ್ಲು ACP ದಿನಕರ್ ಶೆಟ್ಟಿ ಪಿನ್ನೆ ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಾರೆ. ಅದರ ಪಿನ್ನೆ ಕಾಂಗ್ರೆಸ್ ಜಿಲ್ಲೆಯ ತಲೆಮುಪ್ಪ ಸುರೇಶ್ ಭಟ್ನಗರ ಮುಂಡಿತ್ತು ಖಾದರ್ ನಲ್ಲೆ ಸೊರಪನಿ ಎತ್ತುಂಟುಂಡು ಅಲ್ಲಾಂಟು ಎಲ್ಲಾರೊಟ್ಟು ಪಿರ್ಸತ್ತುಲುಂಡು. അങ്ങനെ ഇതിൽ അയാളുടെ മേൽ വിശ്വാസം വെച്ചിട്ട് ഹൈക്കമാൻഡ് ಶಾಸಕನಕ್ಕೆ ಜನ್ನಾಮತೆ ತಲೆಮುಪ್ಪ ಹಾಕಿರು. ಇದ್ರೆ ಸದಿಕೋಗು ತೀರತ್ತೆ ಆಲ್ಮಾರು ಅಯ್ಯಲ್ಲೇ ಫೋಟೋ ಇನ್ನೇ ಬ್ಯಾನರ್ ಪರಿಚಿರಾರು. ಆ ನೆಲೆಯಲ್ಲಿ ಪೊಲೀಸ್ಗೆ ದೂರು ಕೊಡ್ತಾರೆ ಅಂಚಂತು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಮೊನ್ನೆ ತಾನೇ ನಮ್ಮ ವಿಧಾನಸಭೆಯ ಉಪನಾಯಕರಾಗಿ ನಮ್ಮ AICCಯಿಂದ ನೇಮಕಗೊಂಡಿರ್ತಾರೆ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ನಮ್ಮ ಕಾರ್ಯಕರ್ತರ ಥರ ಒಂದು ಒಡನಾಟ ಇದ್ದ ಶಾಸಕರು. ಹಾಗಾಗಿ ನಮ್ಮ ಕಾರ್ಯಕರ್ತರು ಅವರಿಗೆ ಅಲ್ಲಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಂದು ಅಭಿನಂದನಾ ಫಲಕವನ್ನು ಅವರವರ ಒಂದು ಸ್ವಂತ ಒಂದು ದುಡಿಮೆಯಲ್ಲಿ ಒಂದು ಅವರವರ ಅಭಿಮಾನದ ಒಂದು ಫ್ಲೆಕ್ಸನ್ನು ಕೋಟೆಕಾರ್ ಭಾಗದಲ್ಲಿ, ಸೋಮೇಶ್ವರ ಭಾಗದಲ್ಲಿ, ಉಳ್ಳಾಲ ಭಾಗದಲ್ಲಿ ಅಳವಡಿಸಿಕೊಂಡಿರ್ತಾರೆ. ಇದನ್ನು ಯಾರಂತ ನಮಗೆ ಗೊತ್ತಿಲ್ಲ, ಇಂಥವರಂತ ಕಿಡಿಗೇಡಿಗಳಂತ ಹೇಳ್ಬೇಕು. ಯಾಕಂತ ಹೇಳಿದರೆ ಈ ಇಂಥ ದುಷ್ಕೃತ್ಯ ಮಾಡುವವರು ಅವರು ಕಿಡಿಗೇಡಿಗಳೇ. ಈ ಕಿಡಿಗೇಡಿಗಳು ಇವತ್ತು ಅವರ ಫ್ಲೆಕ್ಸನ್ನು, ಅವರ ಮುಖ, ಅವರ ಹೆಸರನ್ನೆಲ್ಲ ಹರಿದಾಕಿದ್ದಾರೆ. ಈ ನಡೆ ಇವತ್ತಿಂದಲ್ಲ, ಸಾಧಾರಣ 3-4 ವರ್ಷದಿಂದ ಇದು ನಿರಂತರ ನಡೆಯುತ್ತಾ ಇದೆ. ಇದಕ್ಕೆ ನಾವು ಹೀಗೆ ಇದನ್ನು ನಾವು ಖಂಡಿಸಿದರೆ, ಮಾಧ್ಯಮದಲ್ಲಿ ಖಂಡಿಸಿದರೆ ಸಾಕಾಗಲಿಕ್ಕಿಲ್ಲ. ಹಾಗಾಗಿ ನಾವೆಲ್ಲ ತುರ್ತಾಗಿ ನಮ್ಮ ಮಂಗಳೂರು ಕ್ಷೇತ್ರದ ಉಳ್ಳಾಲ ಪೊಲೀಸ್ ಠಾಣೆಗೆ ಬಂದು ಇದರ ಬಗ್ಗೆ ಯಾರು ಮಾಡಿದ್ದಾರೆ ಅವರನ್ನು ಶೀಘ್ರವಾಗಿ ಕಂಡುಹಿಡಿದು ತಕ್ಕ ಶಿಕ್ಷೆ ಮಾಡಬೇಕಂತ ಈಗ ತಾನಲ್ಲೇ ನಾವು ACP ಅವರು ಹಾಗೂ ಇನ್ಸ್ಪೆಕ್ಟರ್ಗೆ ಮನವಿಯನ್ನು ಕೊಟ್ಟಿರ್ತೇವೆ. ಇದು ಅಂದರೆ ಈ ಕೋಟೆಕಾರ್ ಭಾಗದಲ್ಲಿ ಒಂದು 3 ಫ್ಲೆಕ್ಸ್ ಹಾಕಿದವರು, ಅದರಲ್ಲಿ 2 ನಮ್ಮ ಮೊನ್ನೆ ಕೋಟೆಕಾರ್ ಪತ್ರ ಪಂಚಾಯತಿಗೆ ಪಕ್ಷದಿಂದ ನಿಂತ ಅಭ್ಯರ್ಥಿಗಳ ಹೆಸರಿದೆ. ಅವರು ಸಾಮಾನ್ಯ ಒಂದು ವರ್ಗದಿಂದ ಬಂದು ಒಂದು ನಿಯತ್ತಾಗಿ ಒಂದು ದಿನ ಕೂಲಿ ಕೆಲಸ ಮಾಡುವ ಹುಡುಗರು, ಮತ್ತೊಬ್ಬರು ಒಂದು ಪಿಗ್ಮಿ ಏಜೆಂಟಾಗಿ ಕೆಲಸ ಮಾಡ್ತಿದ್ದಾರೆ. ಅವರೊಂದು ಆತ್ಮ ಒಂದು ಒಳ್ಳೆಯ ಒಂದು ಅಭಿಮಾನದಿಂದ ನಮ್ಮ ಸಾರ್ ಯುಟಿ ಖಾದರ್ ಅವರ ಫ್ಲೆಕ್ಸನ್ನು ಅವರು ಅಳವಡಿಸಿದ್ದಾರೆ. ಅವರು ನಮ್ಮ ಪಕ್ಷದ ಕಾರ್ಯಕರ್ತರು. ಇವರು ಈಗ ಯಾರು ಹರಿದಿದ್ದಾರೆ ಅದಂತ ಹೇಳಿದರೆ ನಮ್ಮ ಅಂದಾಜು ಪ್ರಕಾರ ಅವರು ಇನ್ನು ಹೊಸತ್ತಾಗಿ ಹಾಕಿದವರು, ಅವರು ಇನ್ನು ಹಾಕಬಾರ್ದು, ಅವರ ಗೋಜಿಗೆ ಹೋಗಬಾರ್ದು ಅಂತ ಎದುರಿಸುವ ನಿಟ್ಟಿನಲ್ಲಿ ಒಂದು ಹಾಕಿದ ಒಂದು ಷಡ್ಯಂತರ. ಅಂದರೆ ಹೊಸೊಬ್ಬರು ಯಾರು ಬಂದರೆ ಅವರಿಗೆ ಇನ್ನು ಸಂಖ್ಯೆ ಜಾಸ್ತಿ ಆಗ್ಬೋದು ಅಂತೇಳಿ ಈ ಷಡ್ಯಂತರ ಮಾಡಿದ ಥರ ಒಂದು ಅನುಮಾನ ಇದೆ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಇವರು ಎಷ್ಟೇ ಫ್ಲೆಕ್ಸ್ ಹೊಡೆದ್ರು ಯುಟಿ ಖಾದರನ್ನು ನಮ್ಮ ಹೃದಯದಿಂದ ಯಾರಿಗೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಇದು ಈ ಕ್ಷೇತ್ರದಲ್ಲಿ ಕಡಾಖಂಡಿತ. ಅಂದರೆ ಫ್ಲೆಕ್ಸ್ ಹರಿಬೋದು, ಆದರೆ ಯಾರು ಫ್ಲೆಕ್ಸ್ ಹಾಕಿದ್ದಾರೆ ಅವರ ಹೃದಯದಿಂದ ಯುಟಿ ಖಾದರನ್ನು ತೆಗಿಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದು ಕಡಾಖಂಡಿತವಾಗಿ ನಾವು ಹೇಳ್ತೇವೆ. ನಾವು 100 ಫ್ಲೆಕ್ಸ್ ಹಾಕ್ತೇವೆ, 100 ಫ್ಲೆಕ್ಸ್ ಬೇಕಿದ್ರೆ ಹರಿಯಿರಿ, ಅದು ನಿಮ್ಮ ಹೇಳಿತನ. ನಮ್ಮಲ್ಲಿ ನಮ್ಮ ಕಾರ್ಯಕರ್ತರು ಈಗೊಂದು 6 ವರ್ಷದಲ್ಲಿ ಒಂದೇ ಒಂದು ಫ್ಲೆಕ್ಸನ್ನು ಹರಿದ ಒಂದು ಉದಾಹರಣೆ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಯಾರದೇ ಆಗಲಿ, ಇತರ ಪಕ್ಷದಾಗಲಿ, ಇತರ ನಾಯಕರದಾಗಲಿ ಯಾವುದೇ ಆಗಲಿ ಇಷ್ಟುವರೆಗೆ ಹರಿದ ಒಂದು ಇತಿಹಾಸ ಇಲ್ಲ. ಯಾಕಂತ ಹೇಳಿದರೆ ನಮಗೆ ಒಂದು
ಸಂಸ್ಕಾರ ಇದೆ. ನಮಗೆ ನಮ್ಮ ಕಾರ್ಯಕರ್ತರಿಗೆ ಸಂಸ್ಕಾರ ಗೊತ್ತು. ನಮ್ಮ ಕಾರ್ಯಕರ್ತರಿಗೆ ಇವತ್ತು ನಮ್ಮಲ್ಲಿ ಹಿಂದೂ ಬಾಂಧವರಿದ್ದಾರೆ, ಮುಸ್ಲಿಂ ಬಾಂಧವರು, ಕ್ರಿಶ್ಚಿಯನ್ ಬಾಂಧವರು ಇದ್ದಾರೆ. ನಾವು ಒಂದು ಸಾಮರಸ್ಯದಿಂದ ಬದುಕ್ತಾ ಇದ್ದೇವೆ. ಆ ಸಾಮರಸ್ಯವನ್ನು ವಿಭಜನೆ ಮಾಡಲಿಕ್ಕೆ ಇದು ಯಾರ ಷಡ್ಯಂತರ ಅಂತ ಗೊತ್ತಿಲ್ಲ. ಒಂದು ಷಡ್ಯಂತರ ಇರ್ಬೋದು, ಆದರೆ ಅವರಿಗೆ ನಾವೆಲ್ಲ ಬೇಡುವುದಂದೆ ಅಂತ ಹೇಳಿದರೆ ದೇವರು ಇನ್ನಾದರೂ ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ. ಇನ್ನು ಈ ಫ್ಲೆಕ್ಸ್ ಅರಿಯುವ ಒಂದು ಇದನ್ನು ಅವ್ರು ನಿಲ್ಲಿಸಲಿ. ಏನಿದ್ರೂ ಅವರು ಇಂಥ ಈ ಹೇಳಿತನದ ಕೃತ್ಯಕ್ಕೆ ಹೋಗೋದು ಬೇಡ. ಒಳ್ಳೆಯಲ್ಲಿ ಒಂದು ಜೀವನ ಸಾಗಿಸುವ ಅವರಿಗೊಂದು ಶಿಸ್ತುಬದ್ಧವಾದ ಒಂದು ಜೀವನ ಸಾಗಿಸುವ ಒಂದು ಬುದ್ಧಿ ಕೊಡಲಿ ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥಿಸುವ ಹೊರತು ನಾವು ಯಾರಿಗೂ ಅದನ್ನು ಕೇಡು ಉಂಟು ಮಗೆಯುವಂಥ ಪರಿಸ್ಥಿತಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಯಾರಿಗೂ ಇಲ್ಲ. ಇನ್ನಾದರೂ ಒಳ್ಳೆಯ ಬುದ್ಧಿ ಕೊಡಲಿ ಅಂತೇಳಿ ನಾವು ಅವರಿಗೆ ಈ ಮೂಲಕ ನಾವು ಮಾಧ್ಯಮದ ಮೂಲಕ ಅವರ ಹತ್ರ ವಿನಂತಿಸಿಕೊಳ್ತಾ ಇದ್ದೇವೆ. ಹಿಂದುಳಿದ ವರ್ಗത്തെ ഉള്ളാല ബ്ലോക്കിലെ തലമൂപ്പ ദീപക് പിലാർ പിന്നെ നേതാക്കന്മാർ ഈ നേരത്തിലിന്നാർ ജമിയത്തുൽ ഫലാഹ് തലപ്പുരു അപ്പപ്പ ലേസിംഗ് നടുണ്ടിക്കറ് ഏണ്ടോർ ലേസ് നടുണ്ട് അതെന്തിനെ ചൊന്നെങ്ക് 10ನೇ ക്ലാസ്സിലെ മക്ക പരീക്ഷരെ എങ്ങനെ എതിരിക്കും ചൊല്ലുற ഒരു ലേസ്. ഈ ലേസിന്റെ പേര് ಗೆಂದರೆ ಗುಟ್ಟ ಐತಿಕರು. ಈ ಲೇಸ್ ಜಮಿಯത്തുൽ ഫലാഹ് മൈക്കാല പിന്നെ മൂടബിദ്രെ ഘടകത്തെ കൂടാട്ടത്തിൽ നടന്നിತ್ತು. ಜಮಿಯತುಲ್ ಫಲಾಹ್ ಮೈಕಾಲ ತಾಲೂಕು ಘಟಕ ಪಿನ್ನೆ ಮೂಡುಬಿದ್ರೆ ತಾಲೂಕು ಘಟಕ JCI ತ್ರಿಭುವನ್ ಪಿನ್ನೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಬೆಲೆ ಮಾಸ್ಟರ್ಗಳെ ಸಂಗತೆ ಕೂಡಾಟത്തിൽ 10ನೇ ಕ್ಲಾಸರೆ ಮಕ್ಕಳು ಪೇಡಿಯಿಲ್ಲಾಂಟ್ ಪರೀಕ್ಷೆ ಎದುರಿಕವು ಧೈರ್ಯ ಕೊಡುಕುರೆ ನೆಲೆಯಲ್ಲಿ ಗೆಂದರೆ ಗುಟ್ಟು ಲೇಸ್ ಉಳ್ಳಾಲ ಕೋಟೆಪುರ ಟಿಪ್ಪು ಸುಲ್ತಾನ್ ಸ್ಕೂಲ್ ನಡೆಯಿತು. ಜಮಿಯತುಲ್ ಫಲಾಹ್ ಮೈಕಾಲ ತಾಲೂಕು ಘಟಕತೆ ಖಜಾಂಜಿ ಇಬ್ರಾಹಿಂ ಕೋಡಿಜಾಲ್ ಹಾಜಾರ್ ಲೇಸ್ ತೊಡಕ ಕೊಟ್ಟಿತು. 10ನೇ ಕ್ಲಾಸ್ ಚೊಲ್ಲುರೆದು ಪಡಿಪುರೆ ಮುನ್ನಲ್ತೆ ಜೀವನത്തെ ತೀರ್ಮಾನ ಆಯ್ತಿಕ್ಕರು. ಈ ಪರೀಕ್ಷೆಯಲ್ಲಿ ಮಿಂಜಂಗ್ ಮುನ್ನಲ್ತೆ ಪಡಿಪುಲು ಮಿಂಜೋಗು ಅವರು അങ്ങനെ ಆಯ್ದಲು ಗೆಂದರೆ ಗುಟ್ಟು ಲೇಸ್ ಬೆಚ್ಚಿರಂಟು ತೆರಿಪಾಟಿತು. ಅನುಗುಣವಾಗಿ ಶಾಲೆಯಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಮುಂದಿನ SSLC ಪರೀಕ್ಷೆಗೆ ತಯಾರನ್ನು ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿ ಯಶಸ್ಸನ್ನು ಗಳಿಸಬೇಕು ಎಂಬುದು ನಮ್ಮೆಲ್ಲರ ಆಶಯ. ಈಗಾಗಲೇ ಕೊರೋನಾದ ಹಿನ್ನೆಲೆಯಲ್ಲಿ ನಿಮಗೆ ಬೇಕಾದಷ್ಟು ಕ್ಲಾಸಿನಲ್ಲಿ ಇದರ ಬಗ್ಗೆ ವಿವರಣೆ ಗಳಿಸಲಿಕ್ಕೆ ಸಾಧ್ಯವಾಗಿಲ್ಲ. 1.5 ತಿಂಗಳಲ್ಲಿ ನೀವೆಲ್ಲ ಸಿದ್ಧತೆಯನ್ನು ಮಾಡಬೇಕಾಗಿದೆ. ಆ ಸಿದ್ಧತೆಗೆ ನೀವು ಶಕ್ತಿ ಮೀರಿ ದುಡಿಬೇಕು, ಪುಸ್ತಕವನ್ನು ಓದಬೇಕು, ಕ್ಲಾಸಿನಲ್ಲಿ ಪಾಠವನ್ನು ಆಲಿಸಬೇಕು. ಅದಕ್ಕೆ ಪೂರಕವಾಗಿ ಹಗಲು ಇರುಳು ನಿಮ್ಮ ಸಮಯ 1.5 ತಿಂಗಳು ಕೇವಲ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಸೀಮಿತಗೊಳಿಸಬೇಕು ನಮ್ಮ ಸಮಯವನ್ನು ಅಂತ ಹೇಳಿ ನಿಮಗೆ ಅಲ್ಲಾಹು ಇಹಪರ ವಿಜಯವನ್ನು ನೀಡಲಿ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ಎಕೆ ಮೊಯ್ದೀನ್ ಮೇಲ್ತೆನೆರೆ ತಲೆಮೂಪ ಇದ್ದಿಂತು ಅಯಲ್ ಮುಂಡಿತ್ತು ಮಕ್ಕ ಮೊಬೈಲ್ ಮುಂಗಂಟು ನಲ್ಲ ಪಡಿಪುಗಾಯ್ತು ಕೋಸಿ ಸಾಕೋನುಂಟು ಒಸಿಯತ್ತು ಜಂತು. ನೀವು ಅದನ್ನು ಚೆನ್ನಾಗಿ ಮನದಟ್ಟು ಮಾಡಬೇಕು, ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ವಿದ್ಯಾರ್ಥಿಗಳನ್ನು ಎಲ್ಲಿ ನೋಡಿದರೂ ಅವರ ಕೈಯಲ್ಲಿ ಇರುವುದು ಇಷ್ಟು ದಪ್ಪದ ಮೊಬೈಲ್ ಪುಸ್ತಕದ ಬದಲಾಗಿ. ಮೊದಲೆಲ್ಲ ನಾವು ನೋಡಿದ ಹಾಗೆ ಎಲ್ಲಿ ನಮಗೆ ಒಂದು ತುಂಡು ಪೇಪರ್ ಸಿಗ್ತದೆ, ಅದರಲ್ಲಿ ಯಾವ ಚರಿತ್ರೆ ಇದೆ, ಯಾರ ಚರಿತ್ರೆ ಇದೆ, ದೇಶಭಕ್ತರು ಯಾರು, ದೇಶ ಪ್ರೇಮಿಗಳು ಯಾರು, ಯಾರೆಲ್ಲ ಈ ದೇಶಕ್ಕಾಗಿ ಹೋರಾಡಿದರು, ಅವರ ಒಂದು ಚರಿತ್ರೆಯನ್ನು ಓದುವಂಥ ಒಂದು ಉತ್ಸಾಹ, ಒಂದು ಇಂಟ್ರೆಸ್ಟ್ ಎಲ್ಲಿ ಬೇಕಾದರೂ, ಮರದ ಕೆಳಗೆ ಆಗಲಿ, ಕರೆಂಟ್ ಕಂಬದ ಕೆಳಗೆ ಆಗಲಿ, ಎಲ್ಲಿಯಾದರೂ. JCI ಸಂತೋಷ್ ಶೆಟ್ಟಿ ಗೆಂದರೆ ಗುಟ್ರೆ ಬಿಸೆ ತಿರಿಪಾಟಿತು. ಜಮಿಯತುಲ್ ಫಲಾಹ್ ಮೂಡುಬಿದ್ರೆ ಘಟಕತೆ ತಲೆಮೂಪ ಗಫಾರ್, ಖಜಾಂಜಿ ಸಲೀಂ ಹಂಡೇಲ್, ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಜಂಡಾಮತೆ ತಲೆಮೂಪ ಇಬ್ರಾಹಿಂ ಯುಕೆ, ದರ್ಗಾ ಕಮಿಟಿಯ ಸದಸ್ಯ ಹಮ್ಮಬ್ಬ, CRP ಮೋಹನ್, ಹಸರತ್ ಸೈಯದ್ ಮದನಿ ಇಂಗ್ಲಿಷ್ ಸ್ಕೂಲ್ ರೇ ಬೆಲೆ ಮಾಸ್ಟರ್ ಇಮ್ತಿಯಾಜ್ ಪಿನ್ನ ರಸೂಲ್ ಖಾನ್ ಎನ್ನರು. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ರೇ ಬೆಲೆ ಮಾಸ್ಟರ್ಗಳೇ ಸಂಗತೆ ತಲೆಮೂಪ MH ಮಲಾರ್ ಸುರುತೆ ಪಲಕ ಮುಂಡಿತು ಬಿರ್ದರ್ಗ್ ಮರ್ಹಬಾ ಹಾಕಿತ್ತು. ಜಮಿಯತುಲ್ ಫಲಾಹ್ ಮೈಕಾಲ ಘಟಕತೆ ಕಾರ್ಯದರ್ಶಿ ಅಹಮದ್ ಕುഞ്ഞി ನಂಜಂತು, ಖಜಾಂಜಿ KMK ಮಂಜನಾಡಿ ಲೇಸ್ ನಡಪಾಟಿತ್ತು. ದೇರ್ಲಕಟ್ಟೆ ರಾಯത്തിൽ 4 ആസ്പത്രി 4 മെഡിക്കൽ കോളേജ് ഉണ്ട്. അതേപോലെ ഇവിടെ ചെമ്മ കട്ടുവാന ഉണ്ട്, 4 ഉയർച്ചയായിട്ടുണ്ട്. അങ്ങനെ ഇവിടെ ബണ്ട് ആൾമാർക്ക് പുതിയ തീന്ന് സ്വാതന്ത്ര്യ തീൻ കൊടുക്കുന്ന നിലയിൽ albike.com ചൊല്ലുற ഹോട്ടൽ ഇപ്പൊ തുടക്കായി. ದೇರ್ಲಕಟ್ಟೆ ಸಿಟಿ ಗ್ರೌಂಡ್ ಮುಟ್ಟത്തിൽ ದುಬೈ ಪ್ಲಾಜಾത്തിൽ പുതിയതായി സുറായി albike.com ഹോട്ടലിലെ തുടക്കത്തെ ലേസ് ഞായറാഴ്ച നടന്നിತ್ತು.
കേസ് അടക്കോയ തങ്ങൾ കുമ്പോൾ albike.com ഹോട്ടലുക്ക് തുടക്ക കൊടുത്തു പിന്നെ ദുആ ആക്കിത്തു. ربنا آتنا خير الدنيا خير الآخرة واصرف عنا شر الدنيا شر الآخرة اللهم وفقنا للوصال بالدعاء حج بيتك الشريف الحرم وارزقنا وإياهم زيارة نبيك أبيك سيد مصطفى محمد صلى الله عليه وسلم لك الراتب ربنا آتنا في الدنيا حسنة وفي الآخرة حسنة وقنا عذاب النار ربنا تقبل منا إنك أنت السميع ಗಲ್ಫುರೆ ಬಾನ್ಯಕಾರಾಯಿ ಇಸ್ಮಾಯಿಲ್ ಕಿನ್ಯ ಬೆಲ್ಮ ಗ್ರಾಮ ಪಂಚಾಯತ್ ಸದಸ್ಯ ಇಕ್ಬಾಲ್ HR ಪಿರಾಕ್ರೆ ಸದಸ್ಯ ಕೆಬೀರ್ ದೇರ್ಲಕಟ್ಟೆ ಹೋಟೆಲ್ ರೆ ದನಿ ಸಿದ್ದಿಕ್ ಅಹ್ಮದ್ ಲೇಸುಲ್ ಮುಂಡ್ಯಾರ್. ದೇರಳಕಟ್ಟೆಯಲ್ಲಿ ಪ್ರಥಮ ಬಾರಿಗೆ ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಮಿಡಲ್ ಈಸ್ಟ್ ರುಚಿಯೊಂದಿಗೆ albike.com ಅಂತ ಒಂದು ಫಾಸ್ಟ್ ಫುಡ್ ಇವತ್ತು ದೇರಳಕಟ್ಟೆಯಲ್ಲಿ ಕೇಸ್ ಅಟಕೋಯ ತಂಗಲ್ ಕುಂಬೋಲ್ರವರ ಹಸ್ತಕ್ಷೇಪದಿಂದ ಉದ್ಘಾಟನೆಗೊಂಡಿದೆ. ನಿಜವಾಗಿಯೂ ನಮ್ಮ ಈ ದೇರಳಕಟ್ಟೆ ಎಂಬ ಸಿಟಿಗೆ ಅಗತ್ಯವಾಗಿತ್ತು. ಇಲ್ಲಿ ಸುತ್ತಮುತ್ತಲು ಮೆಡಿಕಲ್ ಕಾಲೇಜುಗಳು, ಯೂನಿವರ್ಸಿಟಿಗಳು, ಅದರಲ್ಲಿರುವ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆಯೊಂದು ಫುಡ್ಡಿಗೆ ಬೇಕಾಗಿ ಕಾಯ್ತಾ ಇದ್ದರು. ನಿಜವಾಗಿಯೂ ಇದರ ಮಾಲಕರಾದಂತಹ ಸಿದ್ದಿಕ್ರವರು, ಅಬೂಬಕರ್ರವರು ಹಾಗೂ ಲತೀಫ್ರವರು ಸೇರಿ ಈ ಒಂದು ಹೋಟೆಲನ್ನು ಇವತ್ತು ಉದ್ಘಾಟನೆ ಮಾಡಿಸಿದ್ದಾರೆ. ನಮಗೆಲ್ಲರಿಗೂ ಸಂತೋಷದ ವಿಷಯ. ರುಚಿಕರವಾದ ತುಂಬ ವೆರೈಟಿಗಳನ್ನು ಕೂಡ ಇಲ್ಲಿ ಅವರು ಮಾಡಲು ಇಚ್ಛಿಸಿದ್ದಾರೆ. ಬ್ರೂಸ್ಟೆಡ್, ಕುಯಿ ಮಂದಿ ಹಾಗೂ ಇನ್ನಿತರ ಫಾಸ್ಟ್ ಫುಡ್ಡು. ದೇವರು ಇವರ ಈ ಒಂದು ಕಾರ್ಯವನ್ನು ಒಳ್ಳೆಯ ರೀತಿಯಾಗಿ ನಡೆಸಿಕೊಂಡು ಹೋಗಲು ಹಾಗೂ ಈ ಒಂದು ಹೋಟೆಲ್ ಚೆನ್ನಾಗಿ ನಡೆಯಲೆಂದು ನಾವು ಎಲ್ಲರೂ ಕೂಡ ಸೇರಿ ಹಾರೈಸ್ತಾ ಇದ್ದೇವೆ. ದೇರಳಕಟ್ಟೆಯಲ್ಲಿ ಪ್ರಥಮ ಬಾರಿಗೆ ಹಾಗೂ ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ albike.com ಮತ್ತು ಕುಯಿ ಮಂದಿ ಈ ದೇರಳಕಟ್ಟೆಯಲ್ಲಿ ಪ್ರಥಮ ಬಾರಿಗೆ ಶುಭಾರಂಭಗೊಂಡಿದೆ. ಸುತ್ತಮುತ್ತಲಿನ ಎಲ್ಲ ಕಾಲೇಜು, ಹಾಸ್ಪಿಟಲ್, ಮೆಡಿಕಲ್ ಕಾಲೇಜು ಇರುವುದರಿಂದ ಇದು ಇಲ್ಲಿಗೆ ಒಂದು ಅತ್ಯಗತ್ಯವಾಗಿರುವ ಈ ಹೋಟೆಲ್ಗೆ ನಾನು ಶುಭ ಹಾರೈಸ್ತಾ, ಕೇರಳದಾದ್ಯಂತ ಹೆಸರಿರುವಂಥ ಕುಯಿ ಮಂದಿ ಅಂದರೆ ಬಹಳ ನ್ಯಾಚುರಲ್ ಆಗಿ ಒಂದು ಉಂಟು ಮಾಡುವಂಥ ಒಂದು ಬಿರಿಯಾನಿನ ಒಂದು ಬಗೆಯಾಗಿದೆ ಕುಯಿ ಮಂದಿ. ಹೊಂಡದೊಳಗೆ ಚಿಕನನ್ನು ಇಟ್ಟು ಅಥವಾ ಮಟನನ್ನು ಇಟ್ಟು ಮಾಡುವಂಥ ಬಿರಿಯಾನಿ. ಇದನ್ನು ನಾವು ಈಗಾಗಲೇ ಈ ಪ್ರದೇಶದಲ್ಲಿ ಮೊದಲ ಬಾರಿಗೆ ನಾವು ಪರಿಚಯಿಸ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ಅದಲ್ಲದೆ ಒಂದು ನಮ್ಮಲ್ಲಿ ವಿಶೇಷತೆ ಇದೆ. albikeನವರೊಂದು ಬರ್ಗರ್ ಇದೆ. ಇನ್ನೂ ಕೂಡ ಹಲವಾರು ಖಾದ್ಯಗಳನ್ನು ನಾವಿಲ್ಲಿ ತಮಗೆ ನೀಡಲಿದ್ದೇವೆ. ಆದ್ದರಿಂದ ಸುತ್ತಮುತ್ತಲಿನ ಎಲ್ಲರೂ ಈ ಪ್ರದೇಶದ ಕಾಲೇಜು ಹಾಗೆ ಶಾಲಾ ಎಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷ ಮುಂದಿನ ದಿನಗಳಲ್ಲಿ ವಿಶೇಷ ಕೊಡುಗೆಯನ್ನು ಕೂಡ ನಾವು ರಿಯಾಯಿತಿಯನ್ನು ನೀಡಲಿದ್ದೇವೆ. ಪ್ರಥಮ ಬಾರಿಗೆ ನಮ್ಮ ಬೆಲ್ಮ ಗ್ರಾಮದ ಗ್ರಾಮದಾನಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಕುಯಿ ಮಂದಿ ಮತ್ತು albike.com ಅಂತೇಳಿ. ಇದು ಬಹಳ ಹೆಮ್ಮೆಯ ವಿಷಯ, ನಮಗೆ ಗ್ರಾಮದಲ್ಲಿ ಹೆಮ್ಮೆಯ ವಿಷಯ. ಇದು ಪ್ರಥಮ ಬಾರಿ ಮಂಗಳೂರಿನಲ್ಲಿ ಇದು ಪ್ರಥಮ ಬಾರಿಯಾಗಿ ಇಲ್ಲಿ ಉದ್ಘಾಟನೆಗೊಂಡಂಥದ್ದು. ಇದಕ್ಕೆ ಗ್ರಾಹಕರ ಸಹಕಾರ ಬಹುಮುಖ್ಯ. ಗ್ರಾಹಕರ ಸಹಕಾರ ಇದ್ದರೆ ಇದು ಬಹಳ ಉನ್ನತ ಮಟ್ಟಕ್ಕೆ ಏರ್ತದೆ ಅಂತೇಳುವ ಆಶಾಭಾವ ನನಗಿದೆ. ಇದು ದೇವರು ಇದನ್ನು ಅತಿ ಉಜ್ವಲವಾಗಿ ಭವಿಷ್ಯದಲ್ಲಿ ಅತಿ ಉತ್ತಮ ಸಂಸ್ಥೆಯಾಗಿ ಬೆಳಗಲಿ ಅಂತ ಹಾರೈಸ್ತಾ. ಅಮೀರ್ ತಂಗಲ್ ಕಿನ್ಯ, ಬಾತೀಶ್ ತಂಗಲ್, ಆಸಿಫ್, ಅಬ್ದುಲ್ ರಹಮಾನ್, ഷാബു ഒടങ്കച്ചേരി, മൂസ ഹാജി പഞ്ചാല, സുലൈമാൻ ഹാജി കടബ, പിന്നെ ബെലിബിന്ദർറങ്ങ മേൽത്തെ നിലിന്ദർ. albike.com ധനിമാരായ സിദ്ദീഖ് അഹമ്മദ്, അബൂബക്കർ ഹാജി ಬರುವ, ಅಬ್ದುಲ್ ಲತೀಫ್ ಕುಂಜತೂರ್, ರಫೀಕ್ ತುಂಬೆ ಇಂಗ ಬಿರ್ದರ್ಗ್ ಮರ್ಹಬ ಆಕಿತ್ತು ಎಲ್ಲಾರೆ ಸಹಕಾರ ಬೇನುಂಟು ಚೊನ್ನಾರ್. ಅಲೆಕಾಲത്തിലെ ബി ബോയ്സ് ചൊല്ലൊരു സംഘ ക്രിക്കറ്റ് പേരിൽ തുടങ്ങിയിട്ട് അയങ്കു അതിന് പിന്നെ അത് സമാജത്തിൽ ಬೇನ್ಮಾಯ್ತು ಬೇರೆ ಬೇರೆ ರೂಪದಲ್ಲಿ ಮೇನತ್ತಾಕಿಂಟುಂಡು. ಅದಲ್ಲಂಟು ಸಮಾಜത്തിൽ ಬೇನ್ಮಾಯ್ತು ಮೇನತ್ತಾಕಿ ಆಲ್ಮಾರ್ರಿ ನೋಕಿ ತಂಗ್ ಚಮ್ಮನಾಕ್ರೆ ಲೇಸು ನಡಪಾಟಿಂಡು ಮುಂಜ ನೇರಸರನ್ ನಡ್ನೆ ಲೇಸುಲು ಸಾಧಕ ಮಾರ್ಗ ಚಮ್ಮನಾಕಿಯಾರು. ಕಲಿ ಪಿನ್ನೆ ಸಮಾಜತ್ತು ಬೇನ್ಮಾಯ್ತು ಮೇನತ್ತೆಟ್ಟುಂಡುಲ್ಲೆ ಉಳ್ಳಾಲ ಅಲೆಕಾಲತೆ ಬಿ ಬಾಯ್ಸ್ ಸ್ಪೋರ್ಟ್ಸ್ ಪಿನ್ನೆ ಕಲ್ಚರಲ್ ಅಸೋಸಿಯೇಷನ್ ಇದ್ರ ತರಫುಲು ಬಿ ಬಾಯ್ಸ್ ಟ್ರೋಫಿ ಜಂಡಾಯ್ತಿರ ಜಂಡ್ ಕ್ರಿಕೆಟ್ ಪಂತ ನೇರಸರನ್ ನನ್ನದು ಅಂಡ್ ಅಸರ್ಗ್ ನನ್ನೆ ಅಕೇರಿಯರ್ ಲೇಸುರು ಪಂತത്തിൽ ಸುರೂತೆ ಇನಾಮ್ ಎತ್ತದಾಯೆ ಅಲೆಕಲ ಸ್ಪೋರ್ಟಿಂಗ್ ಪಿನ್ನೆ ಜಂಡಾಮತೆ ಇನಾಮ್ ಎತ್ತದಾಯೆ SRGT ಚೆಂಬುಗುಡ್ಡೆ ಇದಕ್ಕೆ ಇನಾಮ್ ಓದಿಯಾಕ್ಯಾರು. ಬೆಂಗಳೂರು ಹ್ಯೂಮನ್ ರೈಟ್ಸ್ ಇದ್ರೆ ತಲೆಮೂಪ ಮಕ್ಸೂದ್ ಖಾನ್ ಬೆಲೆಬಿರ್ನ ರೈತಿಂದು ಎಲ್ಲ ಯುವಗಳಿಗೆ
ನಾನು ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ, ಆದ್ರೆ ನೀವು ಇಂಥ ಗ್ರೂಪ್ BBOYs ತರ ಆಗಿ, ಇಲ್ಲ ಅಂದ್ರೆ ನಿಮ್ದು ಯುವಗಳನ್ನ ಆಗೋದು ಬೇಡ ನೀವು. ಯಾಕಂದ್ರೆ ಈ ಕಾಲ ಏನಿದೆ ಅಂದ್ರೆ ನಾಯಿ ತರ ಫೀಲ್ ಮಾಡ್ಕೊಂಡು ನಾಯಿ ತರ ಜೀವನ ಮಾಡ್ತಾ ಇದ್ದಾರೆ ನಮ್ಮ ಪ್ರಪಂಚದಲ್ಲಿ. ಒಬ್ಬರಿಗೆ ಒಬ್ಬರು ನೋಡಕ್ಕೆ ಆಗ್ತಾ ಇಲ್ಲ, ಒಬ್ಬರಿಗೆ ಕಷ್ಟ ತಿಳ್ಕೊಳಕ್ ಆಗ್ತಾ ಇಲ್ಲ. ಸಹಾಯ ಇಲ್ಲಿ ಮಾಡ್ತೀರಾ, ಎಷ್ಟೋ ಜನಕ್ಕೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಕಷ್ಟ, ಬಾಡಿಗೆ ಕಟ್ಟಕ್ಕೆ ಕಷ್ಟ, ಊಟ ಮಾಡೋಕ್ಕೆ ಕಷ್ಟ, ಎಜುಕೇಶನ್ಗೆ ಓದಕ್ಕೆ ಫೀಸ್ ಇಲ್ಲ. ಇಂಥ ಟೈಮಲ್ಲಿ ಈ ತರ ಗ್ರೂಪ್ಗಳು ಅವರು ಒಬ್ಬರಿಗೆ ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಮಾಡ್ತಾ ಇದಾರಲ್ಲ, ನಾನೂ ಅಷ್ಟೇ ನೀವೂ ಅಷ್ಟೇ. ನಾವು ಈ ಫಿಲಿಂ ಆಕ್ಟರ್ಸ್ ಸೆಲಿಬ್ರಿಟೀಸ್ಗೆಲ್ಲ ನಾವು ಲೈಕ್ ಮಾಡಬೇಕಾಗಿರೋದು, ಇಂಥ ಯುವಗಳಿಗೆ ಲೈಕ್ ಮಾಡಬೇಕಾಗಿರೋದು. ಉಳ್ಳಾಲ ನಗರಸಭೆ ಜಂಡಾಮತೆ ತಲೆಮುಪ್ಪ UP ಅಯೂಬ್ ಮಂಚಿಲ, ಸದಸ್ಯ UA ಇಸ್ಮಾಯಿಲ್ ಮುಂಡಿಯಾರ್. BBOYs ತಂಡವು ಪ್ರತಿ ವರ್ಷ ಕೂಡ ಈ ಪ್ರದೇಶದಲ್ಲಿ ಬಹಳಷ್ಟು ಕ್ರೀಡಾಕೂಟಗಳನ್ನು ಆಯೋಜಿಸುವ ಮೂಲಕ ಈ ಪರಿಸರ ಮಾತ್ರ ಅಲ್ಲ, ಈ ನಗರ ವ್ಯಾಪ್ತಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತಹ ಯಾರು ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದ ವರ್ಗವಿದೆ, ಯಾವುದೇ ಒಂದು ಜಾತಿ ಧರ್ಮ ನೋಡದೆ ಅವರ ರೋಗ ರುಜಿನಗಳಿಗೆ ಮತ್ತು ಅವರ ಸಂಕಷ್ಟಕ್ಕೆ ಈ ಒಂದು BBOYs ತಂಡದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇವೆಯನ್ನು ಮಾಡುತ್ತಾ ಬಂದಿರುವುದು ನಮಗೆಲ್ಲರಿಗೂ ಕೂಡ ಒಂದು ಖುಷಿಯ ಸಂತೋಷದ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮವರು ದನಿಯವರು, ಅದರ ಅಧ್ಯಕ್ಷ ಫಾರೂಕ್ ಮತ್ತು ಅವರೆಲ್ಲ ಬಲಗದವರು ಸೇರಿಕೊಂಡು ಇಡೀ ಅಲೇಕಲ ಪ್ರದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಶ್ರೀಮಂತರು ಬಡವರು ನೋಡದೆ ಎಲ್ಲರ ಮನೆಗೆ 2,700 ರೂಪಾಯಿಯ ಕಿಟ್ಟುಗಳನ್ನು ಎಲ್ಲ ಮನೆಗೆ ಮುಟ್ಟಿಸಂತ ಒಂದು ಕೀರ್ತಿ ಇದೆ, ಅದು BBOYs ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಲೇಸಲು ಸಮಾಜತೆ ಕಿದ್ಮತ್ ಎಡ್ಕ್ರದಾಯ ಅಲಿ BBOYs, ಶಂಸುದ್ದೀನ್, UN ಉಮರ್ ಫಾರೂಕ್, ಸಾಜಿದ್ ಉಳ್ಳಾಲ, ಮೊಹಮ್ಮದ್ ಇಜಾಜ್, ಅಸ್ಫಾಕ್ ಅಲೇಕಳ, ಮಕ್ಸೂದ್ ಖಾನ್, ಶಮೀರ್ KFC ಇಂಕ್ ಆಧಾರತೆ ಚಮ್ಮನ ನಡೆಯಿತು. ಅಲೇಕಲ BBOYs ರೆ ತಲೆಮೂಪ ಸಲೀಂ, ಜನ್ನಾಮತೆ ತಲೆಮೂಪ ತ್ವಾಹ, ಟೀಮ್ ರೆ ದನಿ ಕಬೀರ್, ಸದಸ್ಯರಾಯ ರಿಯಾಜ್, ಅಶ್ರಫ್, ಸಾಬು, ಫಾರೂಕ್, ಮುಬಾರಕ್, ಸಮದ್, ರಹಮತ್, ಶಹಜಹಾನ್, ಅಲಿ, UC ರೆ ತಲೆಮೂಪ UB ಫಾರೂಕ್, ಕಾರ್ಯದರ್ಶಿ ಮಹೇಶ್, ನಗರಸಭೆ ಸದಸ್ಯ ಅಸ್ಗರ್ ಅಲಿ, ರಹೂಫ್, ನಿಸಾರ್ ಕುವೈಟ್, ಅಲ್ತಾಫ್ ಅಲೆಕೋಟೆ, ಬೆಂಗಳೂರು ರೇ ಇಲಾಹಿ ಖಾನ್, ಸಂದೀಪ್ പിന്നെ ഇർഫാൻ മേൽത്തന്നലിനാർ. ഗ്രാമച്ചെവടി ജംഗ്ഷനും 4 പോയപോലെ ഉയർച്ച ആയിട്ടുണ്ട്, അതല്ലಂಟು ಹರೇಕಲത്തിൽ ಡ್ಯಾಮ್ ಆಯಿട്ടുണ്ട്. ಇಂಗನಿಕ ಮತ್ತು ಗ್ರಾಮಚೌಡಿಲಿ ಬೇರೆ ಬೇರೆ ರೂಪತ್ತೆ ಅಂಗಡಿಗೆ ಎಣಿಸಿ ನಿನ್ನೊಂಟುಂಡು. ಇಪ್ಪತ್ತಿಗೆ ಪ್ರಿಯಾ ಫ್ಯಾನ್ಸಿ ಚೊಲ್ರೆಯವರು 1 ಗ್ರಾಮ್ ಬಂಗಾರ ಅಂಗಡಿ തുടങ്ങി. ಹರೇಕಲ ಕಡೆಂಜ ತೋಟದ ಸುರೇಶ್ ಪಿನ್ನ ಪ್ರಿಯಾಂಕ ಇಂಗ ಪುದಿಯದಾಯ್ತು ಗ್ರಾಮಚೌಡಿ ಬ್ರಹ್ಮಶ್ರೀ ನಾರಾಯಣ ಗುರು ಸಂಗತಿ ಬಿಲ್ಡಿಂಗಿಲು ಪುದಿಯದಾಯಿ ಶುರುವಾಕಿಯ ಪ್ರಿಯಾ ಫ್ಯಾನ್ಸಿ ಇದರ ತೊಡಕತ್ತಲೇ ತಿಂಗಳಾಸರ ನಂದಿತ್ತು. ಈ ಅಂಗಡಿಯಲ್ಲಿ 1 ಗ್ರಾಮ್ ಬಂಗಾರು, ಮಂಗಿಲ, ಪೆತ್ತೆನಾಲ್ ಮಾತ್ರ ಅಲ್ಲಂಟು ಬೇರೆ ಬೇರೆ ಲೇಸಿಗೆ ಬೆನ್ಮಯ ಬಸ್ತುಂಗ, ಸೆಲೂನು, ಬ್ಯೂಟಿ ಪಾರ್ಲರ್, ಮಕ್ಕಳೇ ಕಲಿಕಿರೆ ಬಸ್ತುಂಗ ಉಡ ಕಿಟ್ರು ಉಂಟು. ದನಿಮಾರಾಯ ಸುರೇಶ್ ಪಿನ್ನ ಪ್ರಿಯಾಂಕ ತೆರಿಪಾಟ್ಯಾರು. ತೊಡಕತ್ತಲೇಸಲು ಬೇಬಿ, ಪ್ರೇಮಾವತಿ, ಮೋನಪ್ಪ, ಪಾವೂರು ಪಂಚಾಯತ್ ಸದಸ್ಯಾಯಿ ರವಿಕಲಾ ಬಂದನಾರು. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ತಲೆಮುಪ್ಪ ಚಂದ್ರಹಾಸ ಅಮೀನ್, ಸುರೂತೆ ಕಾರ್ಯದರ್ಶಿ ಕೃಷ್ಣ ಪ್ರಸಾದ್ ಪಜೀರ್, പിന്നെ ಜನಾಂದರ ಕೋಟ್ಯಾನ್ ಬಂತು ಅಂಗಡಿ ಚಂದത്തിൽ നടക്കട്ട് ಅಂತ ವಸಿಯತ್ ಚೊಂದಾರು. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ವಾಣಿಜ್ಯ ಸಂಕೀರ್ಣಡು ಇನಿ ಪ್ರಿಯಾ ಫ್ಯಾನ್ಸಿ ಗೋಲ್ಡ್ 1 ಗೋಲ್ಡ್ ಗ್ರಾಮ್ ದೇತ ಹೊಸ ಅಂಗಡಿ ಇನ್ನು ಶಾಪ್ ಓಪನ್ ಆತನು ನೆಕ್ ಎಂಕ್ಲ ಪೂರ್ಣ ಸಹಕಾರ ಉಂಡು. ನನ ಆತ ನೆಕ್ ಜನಗಳು ಬರ್ತದೆ ಐನ ಆತ ಬೇರೆ ಮಾಡ್ತದೆ. ಈ ಪ್ರಿಯಾ ಫ್ಯಾನ್ ಸೆಂಟರ್ನ ಎಡ್ಡ ರೀತಿಲು ಕೊಣಪುಲೆಕಂತ ಜನಗಳು ಸಹಕಾರ ಮಲ್ಪೊಂಡು ಬಂದು ಕೇಳೋದಿಲ್ಲ. ಈ ನಾರಾಯಣ ಗುರು ಸೇವಾ ಸಂಘ ನೇತ ವಾಣಿಜ್ಯ ಸಂಕೀರ್ಣಡು ನೂತನವಾದಿ ಪ್ರಾರಂಭವಾಯಿನಂಚಿನ ಪ್ರಿಯಾ ಫ್ಯಾನ್ಸಿ ನೇತ ಶುಭಾರಂಭಗೂ ಮಾತ ಮಂದಿರದ ಆಡಳಿತಾತ್ಮಕ ಪರವಾದ ಶುಭ ಹಾರೈಸೊಂದು
ಈ ವ್ಯಾಪ್ತಿಡ್ ಹೆಚ್ಚಿನ ವ್ಯಾಪಾರಗೂ ಪ್ರೋತ್ಸಾಹನ ಈ ಭಾಗದ ಜನಕುಲು ಕೊರಡೊಂದು ವಿಶೇಷವಾದ ಮನವಿ ಬಂತಂದು ಈ ವಾಣಿಜ್ಯ ಸಂಘ ಬೋಡಾಪಂಚ ವ್ಯಾಪಾರಗೂ ಜನಕುಲಿಗೆ ಪರ್ಚೇಸಿಗೆ ಬೋಡಂಜ ಮಾತ ವ್ಯವಸ್ಥೆಲ್ಲ ಈ ವಾಣಿಜ್ಯ ಸಂಖ್ಯೆ ಉಂಡು ನೇನು ಈ ಊರ್ದ ಜನಕುಲು ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಮಂತಂದು ಈ ಊರ್ದ ವ್ಯಾಪಾರಸ್ಥರಿಗೆ ನಿಖಲ ಮಸ್ತ್ ಸಹಕಾರನ ಕೊರಡೊಂದು ಈ ಮೂಲಕ ಮನವಿ ಮಂತಂದು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ನೇತ ಒಂಜಿ ವಾಣಿಜ್ಯ ಸಂಕೀರ್ಣೋಡಿನಿ ಬೃಹತ್ ಒಂಜಿ ಎಡ್ಡೆ ರೀತಿಯ ಒಂಜಿ ಉತ್ತಮ ಗುಣಮಟ್ಟವಾಯಿನಂಚ ಒಂಜಿ ಫ್ಯಾನ್ಸಿ ಬೊಕ್ಕ 1 ಗ್ರಾಮ್ ಗೋಲ್ಡ್ ಪನ್ಪುನ ಒಂಜಿ ವ್ಯಾಪಾರ ಮಳಿಗೆನಿ ಉದ್ಘಾಟನೆ ಆತಂಡು ಐಕಿ ಮುಲ್ಪ ಸರ್ವ ಬಾಂಧವರೆಲ್ಲ ಸರ್ವ ರೀತಿಯ ಸಹಕಾರ ಕೊರಡು ಅಂಚನೆ ನೇಕ್ ಈ ಒಂಜಿ ಸಂಸ್ಥೆ ಎಡ್ಡೆ ರೀತಿ ಉತ್ತಮ ರೀತಿ ಒಂಜಿ ಏಳಿಗೆ ಸಾಧಿನ ತೋಜಾವಡು ಪಂಡದ ಗುರುವರಿಯರೆಡ್ಡ ಎಂಕುಲು ಪ್ರಾರ್ಥನೆ ಮಲ್ತೊಂದು ಉತ್ತಮ ಅಂಚಿನ ಒಂಜಿ ಸಂಸ್ಥೆ ಆದ ಈ ವಾಣಿಜ್ಯ ಸಂಕೀರ್ಣೋಡು ಬೆಲೆ ಕೊಡ್ಬಂಡದು ನಾನು ಶುಭ ಹಾರೈಸೊಂದು ಈ ವಾರ್ತೆ ಬ್ಯಾರಿ ವಾರ್ತೆ ಉಡೆಗೆ ಅಕೇರಿ ಆಯ್ತು ಇನ್ಶಾ ಅಲ್ಲಾ ಬಂಡೆ ವಾರ್ತೆ ಇದೇ ನಾಟು ನಿಗಲ ಮುಂದಲ್ ಬಂಡ ಅತ್ತತ್ತಲು ನೋಕೆಂಡಿಕರು ನಂಗಲೆ ನಿಗಲೆ ಪಿರ್ಸತೆ ಚಾನೆಲ್ ಪೊಸಕುರಲ್